ನಬಾರ್ಡ್ ಪ್ರಾಯೋಜಕತ್ವಡ್ ಭಾರತೀಯ ವಿಕಾಸ ಟ್ರಸ್ಟ್ದ ಸಂಯೋಜನೆದಡಿಟ್ಟು ಪದ್ಮಶ್ರೀ ಪುರಸ್ಕೃತ ಹಾಜ ಬೆರೆನ ಹರೇಕಳ ನ್ಯೂಪಡ್ಪು ಶಾಲೆನು ಮಾದರಿ ಶಾಲೆಯಾದ ರೂಪಿಸಾವನ ನಿಟ್ಟಿಟ್ಟು ಅಧಿಕಾರಿಗಳ ತಂಡ ಅಂಗಾರೆ ಶಾಲೆಗೆ ಭೇಟಿ ಕೊರೆದು ಪರಿಶೀಲನೆ ಮಾಡ್ತಾರೆ. ದೊಡ್ಡ ಸ್ಕ್ರೀನ್ ಇರ್ತದೆ, ಅಲ್ಲಿ ನೀವು ಹ್ಯಾಂಡು ರನ್ನಿಂಗ್ ಎಲ್ಲ ಅಲ್ಲೇ ಮಾಡಬಹುದು. ಕೀಸ್ ಸ್ಟ್ರಕ್ಚರ್ ಅದ್ರ ಮೇಲೆ ಸೋಲಾರ್ ಪ್ಯಾನಲ್ ಬರ್ತದೆ. ಮತ್ತೆ ನಮಗೆ ಇರಿಸೋದಾದ್ರೆ ನಮಗೆ ಒಂದು ಬೇಡ ಕೊಠಡಿ ಇದೆ ಮೇಡಮ್, ಹೇಳಿ ಹೇಮಮೂರಾಜಿ 75 ಮಾಡಿದೆ. ನಫಾಸು ಅಲ್ಲ, ನಮ್ಮ ಬೇರೆ ಕಂಪನಿಗಳಲ್ಲಿ ಕೈ ಹಾಕ್ತಾರೆ ನಮ್ಮ ಮಾತಾಡ ಏನಾದ್ರೆ ಇವ್ರು ಮಾಡ್ಕೊಂಡು ಅದನ್ನು ಏನಾದ್ರು ಮಾಡ್ಬೋದು. ಇದು ಕೂಡ ಒಂದು ಸಣ್ಣ ನಮಗೆ ಫಂಕ್ಷನ್ ಮಾಡಿ ನಾಟಕ ಇದು ಕೂಡ ಮಾಡ್ಬೋದು. ಯಾವುದೇ ಎರಡು ಬೇಕಾಗ್ತದೆ. ಒಂದು 50 ಕೋಟಿ ಇದೆ, 1,30,000 ಒಂದು ಇದು ಕೊಟ್ಟಿದೆ, ರಾಯದಾರ ಕೊಟ್ಟಿದ್ದಾರೆ. ಮೊನ್ನೆ ನಾನು ಶಾಸಕರಿಗೆ ಹೇಳಿದ್ದೀನಿ, ಅದಕ್ಕೆ ಮಣ್ಣು ಇಟ್ಟು ನಮ್ಮ 5 ಲಕ್ಷ ದುಡ್ಡು ಖರ್ಚು ಬೇಕು, 22 ಲಕ್ಷ ಮಣ್ಣು ಇಟ್ಟು ದುಂಬದ ಕ್ರಿಯಾ ಯೋಜನೆದ ಬಗೆಟ್ ಹಾಜಬೇರನೊಟ್ಟಿಗೆ ಚರ್ಚೆ ನಡೆಪಾಯಿರು. ನಮ್ಮ ಜಿಲ್ಲೆಯ ಕೋಟೆ ಶ್ರೀನಿವಾಸ ಪೂಜೆ ನಂತರದಲ್ಲಿ 10 ಲಕ್ಷ ಇಲ್ಲಿ ಕೆಲಸ ಆಗ್ತದೆ ಬಂದು ಇಲ್ಲಿ ಈಗ ಉಂಟು ಉಂಟು. ಅದರಲ್ಲಿ ಸರ್ಕಾರಿ ಶಾಲೆ 1 ಎಕರೆ 33 ಸೀಸು 2001ರಲ್ಲಿ ನನ್ನನ್ನು ಇಡೀ ಪರಿಧಿಯವರ ಅಧ್ಯಕ್ಷರು ಮಾಡಿದಂಥ ಸರ್ಕಾರಿ ಶಾಲೆಗೆ ಇದುವರೆಗೆ ಮೇಡಮ್ 1 ಎಕರೆ 33 ಸೀಸು ಹಣ ಕೊಟ್ಟು ವರ್ಷ. ಇವತ್ತು ಕೂಡ SMCಯಲ್ಲಿ 200 ರೂಪಾಯಿ ಡೆಪಾಸಿಟ್ ಆಗೋದು ಖಾತೆ ಬಂದು ಡೊನೇಷನ್ ಮಾಡಿ ನಾನು SMCಯಲ್ಲಿ ಮಾಡಿದ್ದೀನಿ. ಅದು ಕೂಡ ಈ ಕೂಟದಲ್ಲಿ ಇವತ್ತು ಕೂಡ ಒಂದು 5 ಲಕ್ಷ ಇದೆ ಯಾಕಂದ್ರೆ ಆಗಿಬಿಟ್ಟಿದೆ. ಈಗಲೂ ಸಾಕ್ಷಿ ಎಲ್ಲ ಮತ್ತೆ ನಮ್ಮ ಶಾಂಪುಟದಲ್ಲಿ ಕೂಡ ಪಬ್ಲಿಕ್ ಮಾಡಿ ಕೊಟ್ಟಿದ್ದೆ ಕೂಡ ಹೇಳಿದೆ. ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೆ. ಒಂದು ದೊಡ್ಡ ನಾವು ಅದನ್ನು ಬಿಟ್ಟೆ ನಾನು ಡ್ರಾ ಮಾಡಿ ಅದು ಖರ್ಚು ಬೇಕಾದ ಒಂದು ಪೋಸ್ಟಿಗೆ ಬೇಕಾಗ್ತದೆ. ನಿಮ್ಮ ಕೂಡ ತಗೊಂಡು ಎಲ್ಲ ಹಾಕಿಬಿಟ್ಟಿದ್ದೀನಿ. ಕೆಲವರು ಉಂಟು ಇಲ್ಲಿ ಕೂಡ 1 ಕೋಟಿ ಕೆಲಸ ಮಾಡುವ ಮಣ್ಣು ತೆಗಿಬೇಕು, ಒಂದು 25 ಲಕ್ಷ ಮಣ್ಣು ಬೇಕಾಗ್ತದೆ. ಆದ ಕಾರಣ ಒಂದು ರಿಜಿಸ್ಟ್ರೇಷನ್ ಮಾಡಿ ಮುಂದಿನಲ್ಲಿ ಶಾಸಕರು BU ಇಲಾಖೆ ಶಿಕ್ಷಣ ಇಲಾಖೆ ಇಬ್ಬರದು ಪಾತೆರ್ನ ಭಾರತೀಯ ವಿಕಾಸ ಟ್ರಸ್ಟ್ದ ಮುಖ್ಯ ವ್ಯವಸ್ಥಾಪಕರು ಶ್ರೀ ಮನೋಹರ್ ಕಟ್ಕೇರಿ ಹಾಜಬೇರಿನ ಶಾಲೆಡು ಸೌರಶಕ್ತಿ ಬಳಕೆದೊಟ್ಟಿಗೆ ಡಿಜಿಟಲ್ ಶಿಕ್ಷಣ ಅಳವಡಿಸಾವೊಂದು ಮಾದರ್ ಶಾಲೆಯಾದ ರೂಪಿಸಾವನ ನಿಟ್ಟಿಡು ಕ್ರಿಯಾ ಯೋಜನೆ ತಯಾರು ಮಲ್ದದ ಯೋಜನೆ ರೂಪಿಸಾವನು ಪಂಡು ತೆರಿಪಾಯರು. ಭಾರತೀಯ ವಿಕಾಸ್ ಟ್ರಸ್ಟ್ ಮಣಿಪಾಲ್ ಸರ್ಕಾರೇತರ ಸಂಸ್ಥೆ ಕಳೆದ 4 ದಶಕಗಳಿಂದ ಗ್ರಾಮೀಣ ಅಭಿವೃದ್ಧಿ ಸ್ವ ಉದ್ಯೋಗಕ್ಕೆ ಇಡೀ ಜಗತ್ತಿನಲ್ಲಿ ಕೆಲಸ ಮಾಡ್ತಾ ಇರೋ ಒಂದು ಸಂಸ್ಥೆ. ಜೊತೆ ಅವರು ನಾಬಾರ್ಡ್ AGM ಆದ ಸಂಗೀತಕರ್ತ ಅವರೊಟ್ಟಿಗೆ ಸೇರಿಕೊಂಡು ದಕ್ಷಿಣ ಕನ್ನಡದ AGM ಆದ ಸಂಗೀತಕರ್ತ ಅವರು ಸೇರಿಕೊಂಡು ರಾಜಪ್ಪ ಸರ್ ಒಂದು ಉತ್ತಮ ಶಾಲೆಗೆ ನಾವು ಭೇಟಿ ಕೊಟ್ಟಿದ್ದೇವೆ. ಶಾಲೆಯ ಬೆಳವಣಿಗೆಗೆ ಬೇಕಾಗುವಂತಹ ಕೆಲಸಗಳನ್ನು ಬೇಕಾಗುವಂಥ ಯೋಜನೆಗಳನ್ನು ಯಾವ ರೀತಿ ಇದನ್ನು ಅಭಿವೃದ್ಧಿಗೊಳಿಸ್ಬೋದು, ಒಂದು ಮಾಡೆಲ್ ಶಾಲೆಯಾಗಿ ಅದರಲ್ಲಿ ಹಸಿರು ಮತ್ತು ಮಾಡೆಲ್ ಶಾಲೆಯಾಗಿ ಹೇಗೆ ಇದನ್ನು ಪರಿವರ್ತನೆಗೊಳಿಸ್ಬೋದು ಅಂತ ಒಂದು ಪ್ರಯತ್ನ. ಮುಖ್ಯವಾಗಿ ಇಲ್ಲಿ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಒಂದು ಆದರ್ಶ ಶಾಲೆ ಮಾಡಲಿಕ್ಕೆ ನಿರಂತರವಾದ ಬೆಳಕು, ಸಸ್ಟೈನೇಬಲ್ ಎನರ್ಜಿ ಅಥವಾ ಸೌರಶಕ್ತಿಯ ಆಧಾರಿತ ಸೊಲ್ಯೂಷನ್ಸ್ಗಳನ್ನು ಅಥವಾ ಉಪಕರಣಗಳನ್ನು ನಡೆಸುವ ಪ್ರಯತ್ನವನ್ನು ಮಾಡ್ಬೋದು. ಮತ್ತು ಡಿಜಿಟಲ್ ಎಜುಕೇಷನ್ ಪ್ರೋಗ್ರಾಮ್ ಸ್ಮಾರ್ಟ್ ಕ್ಲಾಸನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ.
ಹಾಗೆ ಕೃಷಿಗೆ ಸಂಬಂಧಪಟ್ಟ ಆ್ಯಕ್ಟಿವಿಟಿಗಳನ್ನು, ಕೃಷಿಗೆ ಸಂಬಂಧಪಟ್ಟ ಒಂದು ಮಾಡೆಲ್ ಕಿಚನ್ ಅಥವಾ ಕಿಚನ್ ಗಾರ್ಡನ್ನು ಅಥವಾ ಅಗ್ರಿಕಲ್ಚರ್ ಪ್ಲಾಟ್ಸ್, ಡೆಮಾನ್ಸ್ಟ್ರೇಷನ್ ಅಗ್ರಿಕಲ್ಚರ್ ಪ್ಲಾಟ್ಗಳನ್ನು ಯಾವ ರೀತಿ ಮಾಡಿಕೊಂಡು ಒಟ್ಟಾರೆ ಇದನ್ನು ಒಂದು ಆದರ್ಶ ಶಾಲೆಯನ್ನು ಮಾಡಿಕೊಂಡು ಆ ಶಾಲೆಯಲ್ಲಿ ನಾವು ಮಾಡಬೇಕಾದ ಯೋಜನೆಗಳನ್ನು ಒಂದು ಒಳ್ಳೆಯ ಯೋಜನೆ ಅಂತ ಮಾಡಿಕೊಂಡು ಸರ್ಕಾರದ ಗಮನಕ್ಕೆ ಅಥವಾ ಈ ಶಿಕ್ಷಣ ಇಲಾಖೆಯ ಗಮನಕ್ಕೆ ತಂದು ಇದೇ ಥರದ ಶಾಲೆಗಳನ್ನು, ಮಾಡೆಲ್ ಸ್ಕೂಲುಗಳನ್ನು ಬೇರೆ ಕಡೆಗೆ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಮಾಡಬೇಕಂತ ಒಂದು ಪ್ರಯತ್ನ. ಆ ಕಾರಣಕ್ಕಾಗಿ ನಾವು ಶಾಲೆಗೆ ಭೇಟಿ ಕೊಟ್ಟಿದ್ದೇವೆ. ಮುಂಬರುವ ದಿನಗಳಲ್ಲಿ ಹಾಜಪ್ಪ ಸರ್ ಜೊತೆಗೆ ಚರ್ಚೆ ಮಾಡಿ, ಇಲ್ಲಿರುವ ಕಮಿಟಿಯೊಟ್ಟಿಗೆ ಚರ್ಚೆ ಮಾಡಿ ಆದ್ಯತೆಯ ಮೇಲೆಗೆ ಕೆಲವೊಂದು ಯೋಜನೆಗಳಲ್ಲಿ ನಮ್ಮ ಎಲ್ಲರ ಕೈಯನ್ನು ಜೋಡಿಸುವ ಪ್ರಯತ್ನವಾಗಿದೆ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹರೇಕಳ ಹಾಜಬ್ಬ ನಬಾರ್ಡ್ ದಕ್ಷಿಣ ಕನ್ನಡ ಮಹಾಪ್ರಬಂಧಕಿರು ಸಂಗೀತಕರ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜಲಕ್ಷ್ಮಿ ಭಾರತೀಯ ವಿಕಾಸ ಟ್ರಸ್ಟ್ದ ಕಾರ್ಯಕ್ರಮ ವ್ಯವಸ್ಥಾಪಕರು ಜೀವನ್ ಕೊಲ್ಯ ಸಿಬ್ಬಂದಿ ಸುರೇಶ್ ಕುಲಾಲ್ ಶಾಲಾ ಮುಖ್ಯೋಪಾಧ್ಯಾಯರು ಲಕ್ಷ್ಮಣ್ ಕೆಪಿ ಪೊದುವಾಳ್ ಸುಶೀಮ್ ಶೆಟ್ಟಿ ಕಾರ್ಯಕ್ರಮದ ಮುತಾಲಿಗೆಡಿದ್ದರು.